ದೇಳಕಟ್ಟಿಯಲ್ಲಿರುವ ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆಯ ವತಿಯಿಂದ ಫೆಬ್ರವರಿ 8 ರಿಂದ ಫೆಬ್ರವರಿ 13 ರವರೆಗೆ ಉಚಿತ ಮೆಮೊಗ್ರಫಿ ಶಿಬಿರವನ್ನು ಆಯೋಜಿಸಿದ್ದಾರೆ. ದೇಳಕಟ್ಟಿಯಲ್ಲಿರುವ ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆಯ ರೇಡಿಯೋ ಡಯಾಗ್ನೋಸಿಸ್, ಜನರಲ್ ಸರ್ಜರಿ, ಆಂಕಾಲಜಿ, ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ವಿಭಾಗದ ವತಿಯಿಂದ ಸ್ತನ ಕ್ಯಾನ್ಸರ್ ತಪಾಸಣೆ, ಆರಂಭಿಕ ರೋಗ ನಿರ್ಣಯ ಮತ್ತು ತಡೆಗಟ್ಟುವಿಕೆಯ ಬಗ್ಗೆ ಉಚಿತ ಮೆಮೊಗ್ರಫಿ ಶಿಬಿರವನ್ನು ಆಯೋಜಿಸಿದ್ದಾರೆ. ಫೆಬ್ರವರಿ 8 ರಿಂದ ಫೆಬ್ರವರಿ 13 ರವರೆಗೆ ಈ ಶಿಬಿರವನ್ನು ಆಯೋಜಿಸಿದ್ದಾರೆ. ಬೆಳಗ್ಗೆ 8:30 ರಿಂದ ಮಧ್ಯಾಹ್ನ 1:30 ರವರೆಗೆ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಲು 9741825676 ಅನ್ನು ಸಂಪರ್ಕಿಸಿ ನೋಂದಾವಣಿಯನ್ನ ಮಾಡಿಕೊಳ್ಳಬಹುದು. ಇನ್ನು ಕೆಎಸ್ ಹೆಗ್ಡೆ ಆಸ್ಪತ್ರೆಯಲ್ಲಿ ಕ್ಷೇಮ ಪ್ರಸವ ಆರೈಕೆ ಯೋಜನೆಯು ಲಭ್ಯವಿದೆ. ಹಳದಿ ಮತ್ತು ಪಿಂಕ್ ಕಾರ್ಡ್ ಹಾಗೂ ಕಾರ್ಡ್ ರಹಿತರಿಗೆ ಗರ್ಭಿಣಿಯರ ತಪಾಸಣೆ, ಸಾಮಾನ್ಯ ಪ್ರಸವ ಹಾಗೂ ಸಿಸೇರಿಯನ್ ಪ್ರಸವ ಸೌಲಭ್ಯ ಉಚಿತವಾಗಿ ಲಭ್ಯವಿದೆ. ಹೊರರೋಗಿಗಳ ವಿಭಾಗ ಕ್ಷೇಮ, ನಾಟಿಕಲ್, ಸಜಿಪ, ಮುಳಿಯಾರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಳದಿ ಕಾರ್ಡ್ ಲಭಿಸಲಿದೆ. ಪರಂಗಪೇಟೆಯ ಸೇವಾಂಜಲಿ ಪ್ರತಿಷ್ಠಾನದಲ್ಲಿ ಪಿಂಕ್ ಕಾರ್ಡ್ ಸಿಗಲಿದೆ. ಇದರ ಪ್ರಯೋಜನವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಬಹುದು.